ಹಿಂದೂ ದೇವಸ್ಥಾನಗಳ ಜಾತ್ರೆಯಲ್ಲಿ ದೇವಸ್ಥಾನಗಳ ಸುತ್ತಮುತ್ತ ಹಾಗೂ ದೇವಳದ ರಥ ಹೋಗುವ ಜಾಗ ಹಿಂದೂಗಳಿಗೆ ವ್ಯಾಪಾರ ಮಾಡಲು ಅವಕಾಶ ನೀಡಬೇಕೆಂದು ಕಾನೂನು ಹೇಳುತ್ತದೆ. ಈ ನಿಟ್ಟಿನಲ್ಲಿ ಮಂಗಳಾದೇವಿಯಲ್ಲಿ ಇದನ್ನು ಜಾರಿ ಮಾಡಲು ಪ್ರಯತ್ನ ನಡೆದಿದೆ. ಮುಂದೆ ಎಲ್ಲಾ ದೇವಾಲಯಗಳಲ್ಲಿ ಇದನ್ನು ಅನುಸರಿಸಲಾಗುವುದು ಎಂದು ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪೆಲ್ ತಿಳಿಸಿದ್ದಾರೆ. ಮಂಗಳಾದೇವಿ ದೇವಸ್ಥಾನದ ಆವರಣದಲ್ಲಿ ಸಂತೆ ವ್ಯಾಪಾರಕ್ಕೆ ಸಂಬಂಧಿಸಿ ಹರಾಜಿನಲ್ಲಿ ಹಿಂದೂಗಳಿಗೆ ಲಭಿಸಿದಂತಹ ಸ್ಟಾಲ್ಗಳಲ್ಲಿ ಇಂದು ಬ್ಯಾನರ್ ಮತ್ತು ಹಿಂದೂ ಧ್ವಜ ಕಟ್ಟುವಂತಹ ಕಾರ್ಯ ನಡೆದಿತ್ತು. ಈ ಸಂದರ್ಭ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು. ನಾವು ಮುಸ್ಲಿಂ ವ್ಯಾಪಾರಿಗಳ ವಿರೋಧಿಗಳಲ್ಲ, ಅವರು ಎಲ್ಲಿ ಬೇಕಾದರೂ ವ್ಯಾಪಾರ ಮಾಡಲಿ, ಆದರೆ ದೇವಸ್ಥಾನಗಳ ಪರಿಸರದಲ್ಲಿ ಕಾನೂನಿನಂತೆ ಹಿಂದೂಗಳಿಗೆ ವ್ಯಾಪಾರಕ್ಕೆ ಅವಕಾಶ ಕೊಡಬೇಕೆನ್ನುವುದು ನಮ್ಮ ಬೇಡಿಕೆ ಎಂದರು. ಮಂಗಳಾದೇವಿಯಲ್ಲಿ 2ನೇ ಬಾರಿ ಹರಾಜು ನಡೆಸಿರುವ ಜಿಲ್ಲಾಡಳಿತದ ಕ್ರಮಕ್ಕೆ ನಮ್ಮ ವಿರೋಧವಿದೆ ಎಂದು ತಿಳಿಸಿದರು. ದಕ್ಷಿಣ ಕನ್ನಡ ಕರಾವಳಿಯಲ್ಲಿ ನವರಾತ್ರಿ ಉತ್ಸವ ಬಹಳ ವಿಜೃಂಭಣೆಯಿಂದ ಇವತ್ತು ಆಗ್ತಾ ಇದೆ. ಇನ್ನಷ್ಟೇ ದಸರಾ ಉತ್ಸವ ಪ್ರಾರಂಭ ಆಗಿದೆ. ಇವತ್ತು ನಾವಿಲ್ಲಿ ಇತಿಹಾಸ ಪ್ರಸಿದ್ಧವಾದಂಥ ಶ್ರೀ ಮಂಗಳಾದೇವಿ ದೇವಸ್ಥಾನದಲ್ಲಿದ್ದೇವೆ. ವಿಶೇಷವಾಗಿ ಈ ವರ್ಷ ಸನಾತನ ಹಿಂದೂ ಜಾತ್ರಾ ಸಂಘಟನೆ ಎಂಬಂಥ ಸಂಘಟನೆ ಮಂಗಳಾದೇವಿ ಆಡಳಿತ ಮಂಡಳಿಯವರ ಹತ್ರ ಒಂದು ವಿನಂತಿಯನ್ನು ಮಾಡಿದರು. ಇಲ್ಲಿಯ ಸಂತೆ ವ್ಯಾಪಾರ, ಇಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಹಿಂದೂಗಳಿಗೆ ಕೊಡಬೇಕೆಂಬಂಥ ಬೇಡಿಕೆಯನ್ನು ಇಟ್ಟಿದ್ದರು. ಆ ಬೇಡಿಕೆಯನ್ನು ಪುರಸ್ಕಾರ ಮಾಡಿ ಟೆಂಡರನ್ನು ಈ ಸಲ ಹಿಂದೂಗಳಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಮಂಗಳಾದೇವಿ ದೇವಸ್ಥಾನದ ಸುತ್ತಮುತ್ತ ನೂರಾರು ಹಿಂದೂ ಅಂಗಡಿಗಳು ಇವತ್ತು ವ್ಯಾಪಾರಕ್ಕೆ ಇಳಿದಿದ್ದಾರೆ. ಇವರ ಮನವಿಗೆ ಪುರಸ್ಕಾರ ನೀಡಿ ಅವಕಾಶ ಕೊಟ್ಟಂತಹ ಮಂಗಳಾದೇವಿಯ ಆಡಳಿತ ಮಂಡಳಿಗೆ ನಾನು ಮೊದಲನೇದಾಗಿ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ. ಅಷ್ಟು ಮಾತ್ರ ಅಲ್ಲ, ಲಕ್ಷಾಂತರ ಜನ ಭಕ್ತರು ಇವತ್ತು ಮಂಗಳಾದೇವಿಗೆ ಬರ್ತಾ ಇದ್ದಾರೆ. ನಾನು ಅವರ ಹತ್ರ ವಿನಂತಿಯನ್ನು ಮಾಡ್ತೀನಿ, ಬರಬೇಕಾದ್ರೆ ನೀವು ವ್ಯಾಪಾರ ಮಾಡಬೇಕಾದ್ರೆ ಯಾವುದೋ ಸಾಮಾನುಗಳನ್ನು ತೆಗೆದುಕೊಡಬೇಕಾದ್ರೆ ನಮ್ಮ ಹಿಂದೂ ಅಂಗಡಿಗಳ ಹತ್ರ ಅಂಗಡಿಯವರ ಹತ್ರ ವ್ಯಾಪಾರವನ್ನು ಮಾಡಿ. ಅದಕ್ಕೋಸ್ಕರ ನಾವೆಲ್ಲ ಅಂಗಡಿಗಳ ಮುಂದೆ ಭಗವಧ್ವಜವನ್ನು ಹಾಕಿದ್ದೇವೆ. ಅಂಗಡಿಗಳಲ್ಲಿ ಬಂದು ತಾವು ವ್ಯಾಪಾರವನ್ನು ಮಾಡಬೇಕು ಎಂಬ ಹಿನ್ನೆಲೆಯಲ್ಲಿ ನಮ್ಮ ಹತ್ರ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ.